ಕಾಮಗಾರಿ ಪೂರ್ಣಗೊಂಡು 2 ವರ್ಷ ಗತಿಸಿದ್ರೂ ಮಾರುಕಟ್ಟೆಗೆ ಉದ್ಘಾಟನೆಯಾಗಿಲ್ಲ. ಜನರ ತೆರಿಗೆ ಹಣ ಪೋಲಾದ್ರೂ ಕಣ್ಮುಚ್ಚಿ ಕುಳಿತಿರುವ ಪಾಲಿಕೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಸಿದ್ಧಗೊಂಡು 2 ವರ್ಷವಾದರೂ ಕದ್ರಿ ಮಾರುಕಟ್ಟೆ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯವಿಲ್ಲ. ಮಲ್ಲಿಕಟ್ಟೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ನಿರ್ಮಾಣವಾದರೂ ವ್ಯಾಪಾರಿಗಳಿಗೆ ಹಸ್ತಾಂತರಿಸಲು ಮೀನಾಮೇಷ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ, ಇಚ್ಛಾಶಕ್ತಿ ಕೊರತೆಯಿಂದ ಜನರ ತೆರಿಗೆ ಹಣ ಪೋಲು. ಹೌದು, ಮಂಗಳೂರು ಕದ್ರಿ ಮಲ್ಲಿಕಟ್ಟೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ನಿರ್ಮಾಣಗೊಂಡು ಹಲವು ಸಮಯವಾದರೂ ಉದ್ಘಾಟನೆಗೆ ಕಾಲ ಕೂಡಿ ಬಂದಿಲ್ಲ. ಮಾರುಕಟ್ಟೆ ಲೋಕಾರ್ಪಣೆಗೆ ಮೀನಾಮೇಷ ಎಣಿಸಲಾಗ್ತಾ ಇದೆ. 2018ರಲ್ಲಿ ಆರಂಭವಾಗಿ 2022ರ ಡಿಸೆಂಬರ್ನಲ್ಲಿ ಈ ಕಟ್ಟಡದ ಕಾಮಗಾರಿ ಬಹುತೇಕ ಮುಗಿದಿತ್ತು. ನೂತನ ಕಟ್ಟಡದ ಎಲ್ಲಾ ಕೆಲಸ ಕಾರ್ಯಗಳು ಪೂರ್ಣಗೊಂಡರೂ ವ್ಯಾಪಾರಸ್ಥರ ಸ್ಥಳಾಂತರಕ್ಕೆ ಪಾಲಿಕೆ ಕ್ರಮ ಕೈಗೊಂಡಿಲ್ಲ ಎನ್ನುವುದು ಸದ್ಯದ ಆರೋಪ. 50-60 ವರ್ಷಗಳಿಂದ ಕದ್ರಿ ಮಾರುಕಟ್ಟೆಯಲ್ಲಿ ನಮ್ಮ ವ್ಯಾಪಾರವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ನಮಗೆ ಹೊಸ ಕಟ್ಟಡ ಆಗಬೇಕು ಅಂತ ಬಹಳಷ್ಟು ನಮ್ಮದು ಒಂದು ಇಚ್ಛೆ ಇತ್ತು. ಅದಕ್ಕೋಸ್ಕರ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುವಾಗ ನಮಗೆ ಭಾಳ ಸಂತೋಷವಾಯಿತು. ಆಗಿನ ಸಂದರ್ಭದಲ್ಲಿ ನಮಗೆ ತಾತ್ಕಾಲಿಕವಾಗಿ ಮಾರ್ಗದ ಈ ಬದಿಗೆ ನಾವು ಶಿಫ್ಟ್ ಆಗಿ ಅಲ್ಲಿ ನಮ್ಮ ವ್ಯಾಪಾರವನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ನಮಗೆ ಎಲ್ಲರಿಗೂ MCC ವತಿಯಿಂದ, ಕಾರ್ಪೊರೇಷನ್ ವತಿಯಿಂದ, ಹಾಗೆ ನಮ್ಮ MLA ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಮಾರುಕಟ್ಟೆ ಸಿದ್ಧವಾದಾಗ ನಿಮಗೆಲ್ಲರಿಗೂ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ನಮ್ಮನ್ನು ಎಲ್ಲರೂ ಅವರು ಮನವರಿಕೆ ಮಾಡಿಕೊಟ್ಟಿದ್ದು ನಮಗೆ ಭಾಳ ಸಂತೋಷವಾಯಿತು. ಆವಾಗ ಅಂತೂ ಏನಂದರೆ, ಇದು ಪಬ್ಲಿಕ್ಗೆ ಯಾರಿಗೂ ಇದರಲ್ಲಿ ಟೆಂಡರ್ನಲ್ಲಿ ಭಾಗವಹಿಸುವ ಅವಕಾಶ ಇದೆ. ನಮಗೂ ಹೇಳಿದರು, ನೀವು ಅದರಲ್ಲಿ ಭಾಗವಹಿಸಿ, ಮುಂದೆ ಯಾರು ಹೈಯೆಸ್ಟ್ ಬಿಡ್ ಮಾಡಿ ಅದನ್ನು ತಗೊಳ್ತಾರೆ ಅಂಥವರಿಗೆ ಮಾರುಕಟ್ಟೆಯಲ್ಲಿ ಅವಕಾಶ ಮಾಡಿಕೊಡ್ತೇವೆ. ವ್ಯಾಪಾರಸ್ಥರಿಗೆ ಅವಕಾಶವೂ ಇದೆ. ಹಾಗಾಗಿ ನಮಗೆ ಈ ವಿಷಯಗಳಲ್ಲಿ ನಮಗೆ ಅವರು ತಿಳುವಳಿಕೆ ಕೊಟ್ಟರು. ಆದರೆ ಇವಾಗ ನಮಗೆ ನೋಡುವಾಗ ನಮಗೆ ಈ ಬಾಡಿಗೆ ತುಂಬ ಜಾಸ್ತಿ ಅಂತ ಕಾಣ್ತಾ ಇದೆ. ಒಂದೊಂದು ಅಂಗಡಿಗೆ 30,000ವರೆಗೆ ಬಾಡಿಗೆಯನ್ನು ಅವರು ವಿಧಿಸ್ತಾ ಇದ್ದಾರೆ. ಅದಲ್ಲದೆ ಈ ಮಾರುಕಟ್ಟೆಯಲ್ಲಿ ನಮಗೆ ಸೂಪರ್ ಬಿಲ್ಟಪ್ ಏರಿಯಾಕ್ಕೆ ಅವರು ಬಾಡಿಗೆಯನ್ನು ವಿಧಿಸ್ತಾ ಇದ್ದಾರೆ. ನಮಗೆ ಇವಾಗ ಸಿಗುವುದು, ವ್ಯಾಪಾರ ಮಾಡೋದಕ್ಕೆ ಸಿಗುವುದು ಏರಿಯಾ ಅಂದರೆ 160-170 ಸ್ಕ್ವೇರ್ ಫೀಟ್. ಆದರೆ ಅವರು ನಮಗೆ ಚಾರ್ಜ್ ಮಾಡ್ತಾ ಇರೋದು 400-440 ಸ್ಕ್ವೇರ್ ಫೀಟಿಗೆ. ಇದು ನಮಗೆ ಸರಿ ಅಂತ ಕಾಣ್ತಾ ಇಲ್ಲ. ನಾವು ಸ್ಥಳಾಂತರಗೊಳ್ಳಲು ಸಿದ್ಧರಿದ್ದೇವೆ. ಪ್ರಸ್ತುತ ಗ್ರಾಹಕರು ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಬೇಕಾದ ಅನಿವಾರ್ಯತೆ ಇದೆ. ರಸ್ತೆಯ ಬದಿಯಲ್ಲಿಟ್ಟು ವ್ಯಾಪಾರ ಮಾಡುವುದಕ್ಕಿಂತ ಹೊಸ ಮಾರುಕಟ್ಟೆಗೆ ಸ್ಥಳಾಂತರವಾಗುವುದರಿಂದ ನಮಗೆ ಅನುಕೂಲವಾಗಲಿದೆ. ಆದರೆ ಅಲ್ಲಿನ ಬಾಡಿಗೆ ದುಬಾರಿಯಾಗಲಿದೆ. ಬರುವ ಆದಾಯದಲ್ಲಿ ದುಬಾರಿ ಬಾಡಿಗೆ ಪಾವತಿಸಲು ಸಾಧ್ಯವಿಲ್ಲ ಎನ್ನುವುದು ಅಲ್ಲಿನ ವ್ಯಾಪಾರಸ್ಥರ ಆರೋಪವಾಗಿದೆ. ನಾನು ಕದ್ರಿ ಮಾರ್ಕೆಟಲ್ಲಿ ವ್ಯಾಪಾರಸ್ಥನಾಗಿ ಸಾಧಾರಣ 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಸುಧೀರ್ ಅಂತ. ನಮಗೆ ಹೊಸ ಮಾರ್ಕೆಟ್ ಕೊಟ್ಟಿದ್ದಾರೆ. MCC ಅವರು ಭಾರಿ ಚಂದವಾಗಿ ಕಟ್ಟಿದ್ದಾರೆ. ಆದರೆ ಕೆಲವು ಅವ್ಯವಸ್ಥೆಗಳನ್ನು ಅವರು ಸರಿಪಡಿಸಿದರೆ ನಮಗೆ ಅಲ್ಲಿ ಹೋಗಲಿಕ್ಕೆ ಏನೂ ಅಭ್ಯಂತರ ಇಲ್ಲ. ನಾವು ಸಂತೋಷದಿಂದ ಹೊಸ ಮಾರ್ಕೆಟಿಗೆ ಸ್ಥಳಾಂತರಗೊಳ್ಳಲು ಕಾದು ಕುಳಿತಿದ್ದೇವೆ. ಕೆಲವು ಬಾಡಿಗೆ ವಿಚಾರದಲ್ಲಿ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡಿ ನಮಗೊಂದು MLA ಅವರು ಸೇರಿ, ನಮ್ಮ ಮೇಯರ್ ಸುಧೀರ್ ಕಣ್ಣೂರ ಒಟ್ಟಿಗೆ ಸೇರಿ ಒಂದು ದಿವಸ ಮೀಟಿಂಗ್ ಮಾಡಿ 5,000 ಬಾಡಿಗೆ ವಿತ್ GST ಅಂತ ನಮಗೆ ಮನವರಿಕೆ ಮಾಡಿದ್ದರು. 2 ದಿವಸದಲ್ಲಿ ಉದಯವಾಣಿಯಲ್ಲಿ ಟೆಂಡರಿಗೆ ಕರೆ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ನಮಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದರೆ, ಯಾರು ಕೂಡ ಬಿಡ್ ಮಾಡಿ ಅದಕ್ಕಿಂತ 5% ಜಾಸ್ತಿ ಕೊಟ್ಟರೆ ಆ ಶಾಪ್ ನಮಗೆ ಅಂತ ಅವರು ಪೇಪರಲ್ಲಿ ಟೆಂಡರ್ನ ಕೊಟ್ಟಿದ್ದರು. ಆದರೆ ಹಾಗೆ ಆದ ಮೇಲೆ ಒಂದೊಂದು ಅಂಗಡಿಗೆ ಕೆಲವರು 18,000, 20,000 ಬಾಡಿಗೆ ಇದು ಟೆಂಡರ್ ಹಾಕಿದ್ದಾರೆ. ಅದಕ್ಕೆ 5% ಜಾಸ್ತಿ ಅಂದರೆ 22,000, ಕೆಲವು 30,000, 33,000 ಬಾಡಿಗೆ ಆಗ್ತಾ ಉಂಟು. ಅದು 22,000 ಖಾಲಿ 93 ಸ್ಕ್ವೇರ್ ಫೀಟ್ ನಮಗೆ ಅದರಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶ ಸಿಗ್ತದೆ. ನಮ್ಮ ತರಕಾರಿ ಫ್ರೂಟ್ಸ್ ಡಿಸ್ಪ್ಲೇ ಮಾಡಲಿಕ್ಕೆ ನಮಗೆ ಜಾಗ ಸಾಕಾಗೋದಿಲ್ಲ. ಆದರೆ ಇದನ್ನೆಲ್ಲ ಮನಗೊಂಡು ಸಾಧಾರಣ ಒಂದು ಬಾಡಿಗೆ ನಮಗೊಂದು ಫಿಕ್ಸ್ ಮಾಡಿ ಆದಷ್ಟು ಬೇಗ
ಸ್ಥಳಾಂತರಗೊಳ್ಳುವಂತೆ ಮಾಡಿದರೆ ಭಾರಿ ಒಳ್ಳೆಯದು ಅಂತ ತಿಳಿಸ್ತೇನೆ. 2 ವರ್ಷದ ಮೊದಲೇ ಮಾರುಕಟ್ಟೆ ಸಿದ್ಧಗೊಂಡು ಕನಿಷ್ಠ 9 ತಿಂಗಳ ಮೊದಲೇ ಕಟ್ಟಡ ಸ್ವಾಧೀನಕ್ಕೆ ಪಡೆದು ಅಂಗಡಿಗಳ ಹಂಚಿಕೆ ಹರಾಜು ಮಾಡಿದ್ರೆ ಪಾಲಿಕೆಗೆ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತಿತ್ತು. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಇಚ್ಛಾಶಕ್ತಿ ಕೊರತೆಯಿಂದ ಬಾಡಿಗೆ ಬಾರದೆ ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ. ಒಟ್ಟಿನಲ್ಲಿ ಇನ್ನಾದರೂ ವ್ಯಾಪಾರ ಸ್ಥಳಾಂತರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪಾಲಿಕೆ ಇತ್ತ ಕಡೆ ಗಮನ ಹರಿಸಲಿ ಎನ್ನುವುದು ದೈಜವಳ್ ಕಳಕಳಿ.